ತುಳುನಾಡಿನಲ್ಲಿ ಕಂಬಳ ಓಟಗಾರರ ಭರ್ಜರಿ ತಾಲೀಮು ನಡೀತಾ ಇದೆ. ಜನವರಿ 30ರಿಂದ ಕರಾವಳಿಯಲ್ಲಿ ಅಧಿಕೃತವಾಗಿ ಕಂಬಳ ಆರಂಭವಾಗಲಿದೆ. ಕಂಬಳಕ್ಕೆ ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆ ಇತ್ತ 9 ವರ್ಷದ ಪುಟ್ಟ ಬಾಲಕನೊಬ್ಬ ಕೋಣದ ಬಾಲ ಹಿಡಿದು ಕಂಬಳ ಓಟದ ಪ್ರಾಕ್ಟೀಸ್ ಮಾಡ್ತಾ ಇರುವ ದೃಶ್ಯವೊಂದು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅಂದ ಹಾಗೆ ಈ ವಿಡಿಯೋದಲ್ಲಿ ಕೋಣದ ಬಾಲ ಹಿಡಿದು ಓಡುತ್ತಿರುವ ಈ ಬಾಲಕನ ಹೆಸರು ಆತೀಶ್ ಪ್ರಭು. ಈತನ ವಯಸ್ಸು ಕೇವಲ 9 ವರ್ಷ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮೂಡಾರು ಮಂಜಲ್ಬೆಟ್ಟುವಿನ ನಿವಾಸಿಯಾಗಿರುವ ಸುಹಾಸ್ ಪ್ರಭು ಹಾಗೂ ಅಮೃತ ದಂಪತಿಯ ಪುತ್ರ. ಯಾರಾದ್ರೂ ಕಂಬಳ ಓಟದಲ್ಲಿ ಆಸಕ್ತಿ ಹೇಗೆ ಬಂತು ಅಂತ ಈತನ ಬಳಿ ಕೇಳಿದ್ರೆ, ಕಂಬಳ ಓಟದಲ್ಲಿ ಸಾಧನೆ ಮಾಡಿದ ಓಟಗಾರ ಹುಸೇನ್ ಬೋಲ್ಟ್ ಖ್ಯಾತಿಯ ಶ್ರೀನಿವಾಸ್ ಗೌಡನೇ ರೋಲ್ ಮಾಡೆಲ್ ಅಂತ ಹೇಳುತ್ತಾನೆ ಈ ಪುಟ್ಟ ಪೋರ. ಯುವ ಪೀಳಿಗೆ ಕಂಬಳ ಕ್ಷೇತ್ರದಲ್ಲಿ ಆಸಕ್ತಿ ಕಡಿಮೆ ಆಗುತ್ತಿದೆ ಅನ್ನುವ ಮಾತು ಕೇಳಿ ಬರುತ್ತಿರುವ ಈ ಕಾಲಘಟ್ಟದಲ್ಲಿ ಬಾಲಕ ಆತೀಶ್ ಸಾಧನೆಗೆ ಹಿರಿಯರು ಹರ್ಷ ವ್ಯಕ್ತಪಡಿಸಿದ್ದು, ಉಜ್ವಲ ಭವಿಷ್ಯವನ್ನು ಹಾರೈಸಿದ್ದಾರೆ. ನಮಸ್ಕಾರ, ನನ್ನ ಪುತ್ರ ಆತೀಶ್ ಪ್ರಭು. ഞാൻ 4ನೇ ക്ലാസ് ഓതുന്നില്ല. എനിക്ക് കമ്പള ജിപ്പോടാൻ ആസ ഉണ്ട്. അപ്പ അമ്മ സപ്പോർട്ട് ആകില്ലത്. എൻ്റെ ഡ്രീംസ് കമ്പള ജിപ്പോടാൻ ആസ ഉണ്ട്. ಅಂದ ಕಂಬಳ ಓಟಗಾರ ಜಿಪ್ಪೋಡ ಆಸೆ ಉಂಡು. ಓಕೆ.